ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸರೋವರದಲ್ಲಿರುವ ಜಲಚರಗಳು ಆಹಾರ ಇಲ್ಲದೆ ಸಾಯಬಾರದು ಎನ್ನುವ ದೃಷ್ಟಿಯಲ್ಲಿ ಬ್ರಹ್ಮಾವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸರೋವರಕ್ಕೆ ಇಲ್ಲಿನ ಪೊಲೀಸ್ ಅಧಿಕಾರಿ ಶಾಂತರಾಜ್ ಪ್ರತಿದಿನ ಆಹಾರ ಹಾಕಿ ಗಮನ ಸೆಳೆಯುತ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಹುದ್ದೆಯಲ್ಲಿರುವ ಶಾಂತರಾಜ್ ಉತ್ತಮ ಗಾಯಕರಾಗಿ ಗುರುತಿಸಿಕೊಂಡ ಪ್ರತಿಭೆ. ಜೊತೆಗೆ ಪ್ರತಿ ಸೋಮವಾರ ಇಲ್ಲಿನ ದೇವಸ್ಥಾನಕ್ಕೆ ಬಂದು ಹೋಗುವ ಪರಿಪಾಠ. ಇಲ್ಲಿರುವ ಸರೋವರದಲ್ಲಿನ ಜಲಚರಗಳಿಗೆ ಆಹಾರವನ್ನು ಹಾಕಿ ಹೋಗ್ತಾ ಇದ್ರು. ಇವರಂತೆ ಅನೇಕ ಭಕ್ತರು ಕೂಡ ಇಲ್ಲಿನ ಸರೋವರದ ಜಲಚರಗಳಿಗೆ ಆಹಾರವನ್ನು ಹಾಕ್ತಾ ಇದ್ದಾರೆ. ಇದೀಗ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಇಲ್ಲದೆ ಇರುವುದರಿಂದ ಅವುಗಳು ಆಹಾರ ಇಲ್ಲದೆ ಸಾಯುವ ಸ್ಥಿತಿ ಬರಬಾರದು ಎನ್ನುವ ದೃಷ್ಟಿಯಲ್ಲಿ ಇವರು ಪ್ರತಿದಿನ ಡ್ಯೂಟಿಗೆ ಹೋಗುವ ಮುನ್ನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಸರೋವರದ ಜಲಚರಗಳಿಗೆ ಆಹಾರ ಹಾಕಿ ಮುಂದಿನ ಕೆಲಸಕ್ಕೆ ತೆರಳುತ್ತಾರೆ. ಕೋವಿಡ್ ವಾರಿಯರ್ ಆಗಿರುವ ಬಿಡುವಿರದ ಕೆಲಸದ ಒತ್ತಡದ ನಡುವೆಯೂ ಈ ರೀತಿಯ ಸಮಾಜಮುಖಿ ಕೆಲಸ ಮಾಡಿರೋದು ಮಾದರಿಯಾಗಿದೆ. ಈಗ ಲಾಕ್ಡೌನ್ ಸಂದರ್ಭ ಆಗಿರೋದ್ರಿಂದ ನಮ್ಮ ಈ ಮನುಷ್ಯರಿಗೆ ಯಾವ ರೀತಿ ಸಮಸ್ಯೆ ಇತ್ತು, ಈ ಆಹಾರ ಸಾಮಗ್ರಿಗಳ ಬಗ್ಗೆ ಆದರೂ ಸಮಸ್ಯೆ ಇತ್ತು, ಅದೇ ರೀತಿ ನಮ್ಮ ಈ ಜಲಚರ ಜೀವಿಗಳು ಪ್ರಾಣಿ ಪಕ್ಷಿಗಳಿಗೂ ಬಹಳ ತೊಂದರೆ ಆಗಿದೆ. ಸೊ ಹಾಗಾಗಿ ನಾವು ಇದು ವಾರಪ್ರತಿಯಂತೆ ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗೋದಂತ ವಾಡಿಕೆ ಇದೆ. ಹಾಗಾಗಿ ಇದರ ಬಗ್ಗೆ ಒಂದು ಅರಿವು ಮೂಡಿಸಬೇಕು. ಮತ್ತು ಈ ಈ ಪ್ರಾಣಿಗಳಿಗೆ, ಈ ಜಲಚರ ಪ್ರಾಣಿಗಳಿಗೆ ಆಹಾರದ ಸಮಸ್ಯೆ ಅಂದರೆ ಈಗ ಇತ್ತೀಚೆಗೆ ಈ ದೇವಸ್ಥಾನದಲ್ಲಿ ಈಗ ಫಂಕ್ಷನ್, ಮದುವೆ ಕಾರ್ಯ ಸಮಾರಂಭಗಳೆಲ್ಲ ಬಹಳ ವಿರಳವಾಗಿದೆ, ಬಹಳ ಕಮ್ಮಿ ಆಗಿದೆ. ಹಾಗಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಸಭೆ ಸಮಾರಂಭಗಳಲ್ಲಿ ಉಳಿದಂಥ ಆಹಾರ ವಸ್ತುಗಳನ್ನು ಈ ಮೀನಿಗಾಗಲಿ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತಿದ್ರು. ಆದರೆ ಈಗ ಲಾಕ್ಡೌನ್ ಪೀರಿಯಡಲ್ಲಿ ಈ ಪ್ರಾಣಿ ಪಕ್ಷಿಗಳಿಗೆ ಸರಿಯಾಗಿ ಸಮ ರೀತಿಯಲ್ಲಿ ಆಹಾರಗಳು ಯಾವುದು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಜಲಚರ ಪ್ರಾಣಿಗಳಿಗೆ ಒಂದು ಈ ಅವಲಕ್ಕಿ, ಇದು ಚರ್ಮುರಿಯನ್ನು ಹಾಕುವಂಥ ಒಂದು ಸಣ್ಣ ಇದು ಮಾಡುವಂಥ ಒಂದು ಅನಿಸಿತು ನನಗೆ. ಹಾಗಾಗಿ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದಾಗ ಇದನ್ನು